ನೋಡಿ, ಈಗ ಈ ಡಯಾಲಿಸಿಸ್ನ ವ್ಯವಸ್ಥೆ ನಾನು ಆರೋಗ್ಯ ಸಚಿವನಾಗಿದ್ದ ದಿವಸದಿಂದನೂ ಕೂಡ ಬಹಳ ಗೊಂದಲದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿಯ ಯಾವ ಏಜೆನ್ಸಿಗೆ ಹಿಂದೆ ನಾವು ಕೊಟ್ಟಿದ್ದೋ ಅವರ ಕಾರ್ಯನಿರ್ವಹಣೆ ಕೂಡ ಅದರ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿತ್ತು. ಹಿಂದಿನ ಸರ್ಕಾರ ಇದ್ದಾಗ 2 ಏಜೆನ್ಸಿಗಳಿಗೆಲ್ಲ ಕೊಟ್ಟಿದ್ದರು. ಒಂದು ಏಜೆನ್ಸಿ ಅವರು ಮಧ್ಯದಲ್ಲೇ ಕೆಲಸ ಬಿಟ್ಟು ನಿಲ್ಲಿಸಿದರು. ಸೊ ಆ ಒಂದು ಸೆಂಟರ್ಗಳೆಲ್ಲ ಇನ್ನೊಂದು ಏಜೆನ್ಸಿ ಯಾರು ಒಂದು ಕರ್ನಾಟಕದ ಒಂದು ಭಾಗದಲ್ಲಿ ನಡೆಸ್ತಾ ಇದ್ರು ಅವ್ರಿಗೆ ವಹಿಸಿದರು. ಸೊ ಇದರಲ್ಲಿ ಸಾಕಷ್ಟು ನ್ಯೂನತೆಗಳು ಮತ್ತು ಗೊಂದಲಗಳಿತ್ತು. ಅನೇಕ ಕಡೆ ನಿರ್ವಹಣೆ ಸರಿ ಇರಲಿಲ್ಲ ಮತ್ತು ಅವರಿಗೆ ಸಂಬಳಗಳು ಸರಿಯಾಗಿ ಕಟ್ತಾ ಇರಲಿಲ್ಲ. ನಾವೇ ಎಷ್ಟೊಂದು ಮಧ್ಯಪ್ರವೇಶ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸಗಳು ಮಾಡಿದ್ದೇವೆ. ಸರ್ಕಾರದಿಂದನೇ ಅವ್ರನ್ನೆಲ್ಲ ಏಜೆನ್ಸಿಯವ್ರನ್ನ ಕೂಡ ಕರೆಸಿ ಅವ್ರಿಗೆ ಹಣ ಬಿಡುಗಡೆ ಮಾಡಿಸೋದು ಕೂಡ ಹೇಳಿದ್ದೀವಿ. ಸಂಬಳ ಕೊಡ್ಸೋಕ್ಕೆಲ್ಲ ಹೇಳಿದ್ದೀವಿ. ಯಾಕಂದರೆ ಅವ್ರ ಎಂಪ್ಲಾಯೀಸು ಏಜೆನ್ಸಿ ನಾವಲ್ಲ, ನಾವು ಅವ್ರನ್ನ ಏಜೆನ್ಸಿ ಹೈರ್ ಮಾಡಿರ್ತೀವಿ. ಸೊ ಇದ್ರ ಮಧ್ಯದಲ್ಲಿ ಮತ್ತೆ ಅವ್ರು ESI PF ಎಲ್ಲ ಕಟ್ಟಿಲ್ಲ. ಸೊ ಈ ಒಂದು 20 ತಿಂಗಳು ಕಟ್ಟಿಲ್ಲ ಅಂತ ನಮ್ಮ ಏನು ಈ ಡಯಾಲಿಸಿಸಲ್ಲಿ ಕೆಲಸ ಮಾಡ್ತಾ ಇರೋದು ಹೇಳಿದ್ದಾರೆ. ಸೊ ನಮ್ಮ ಅಧಿಕಾರಿಗಳು ಕೂಡ ಅವ್ರನ್ನ ಮೊನ್ನೆ ಎಲ್ಲ ಭೇಟಿಯಾಗಿದ್ದಾರೆ. ಇವತ್ತು ಕೂಡ ಭೇಟಿಯಾಗಕ್ಕೆ ಹೇಳಿದ್ದೀನಿ. ಸೊ ನಾವು ಈಗ ನಮ್ಮ ರಾಜ್ಯ ಸರ್ಕಾರದಿಂದಲೇ ಆ ಒಂದು ESI PF ಅನ್ನು ಕಟ್ಟಬೇಕು ಅಂತ ಆದರೆ ಈ ಏಜೆನ್ಸಿಗಳನ್ನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಬ್ಲ್ಯಾಕ್ ಲಿಸ್ಟ್ ಮಾಡಿದ ನಂತರ ನಾವು ಆ ESI PF ಅನ್ನು ಕಟ್ಟೋದಕ್ಕೆ ನಮ್ಮ ಹಣದಿಂದ ಕಟ್ಟೋದಕ್ಕೆ ಅವಕಾಶ ಆಗ್ತದೆ. ಸೊ ಆ ಬ್ಲ್ಯಾಕ್ ಲಿಸ್ಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೂ ಕೂಡ ನಾವು ಕೈ ಹಾಕಿದ್ದೀವಿ. ಮತ್ತು ಈಗಾಗಲೇ ನನ್ನ ಟೆಂಡರ್ಗಳೆಲ್ಲ ಕರೆದಾಗಿದೆ. ಈ 4 ವಿಭಾಗಗಳು ಮೈಸೂರು, ಬೆಂಗಳೂರು, ಬೆಳಗಾವಿ, ಕಲಬುರಗಿ ಈ 4 ವಿಭಾಗಗಳು ಕೂಡ ಟೆಂಡರ್ ಕರೆದಾಗಿದೆ. 2 ವಿಭಾಗಗಳು ಮೈಸೂರು ಮತ್ತು ಬೆಂಗಳೂರಿಗೆ ಅಂತಿಮ ಹಂತದಲ್ಲಿದೆ. ಟೆಂಡರ್ ಫೈನಲೈಸ್ ಆಗಿದೆ. ವರ್ಕ್ ಆರ್ಡರ್ ಕೂಡ ಇಶ್ಯೂ ಆಗೋ ಸ್ಟೇಜಲ್ಲಿದೆ. ಅವ್ರ ಜೊತೆ ನಾವು ಅಂತಿಮ ಒಂದು ತೀರ್ಮಾನಕ್ಕೆ ಈಗ ಸಹಿ ಹಾಕತಕ್ಕಂಥ ಪರಿಸ್ಥಿತಿಲಿ ಇದ್ದೇವೆ. ಸೊ ಈ ಒಂದು PPP ಮಾಡಲಲ್ಲಿ ಇವತ್ತು ನಿರ್ವಹಣೆ ಆಗ್ತಾ ಇರ್ತಕ್ಕಂಥದ್ದು ಈ ಡಯಾಲಿಸಿಸ್. ಇದರಲ್ಲಿ ನನಗನ್ಸುತ್ತೆ ಸಾಕಷ್ಟು ಸಮಸ್ಯೆಗಳಿದೆ. ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ಎಲ್ಲ ಈ ಕ್ರಮಗಳು ತೊಗೊಂಡಿರೋವಂಥದ್ದು. ಹೊಸ ಡಯಾಲಿಸಿಸ್ ಮೆಷಿನ್ ಹಾಕ್ಸ್ಬೇಕು, ಮತ್ತು ಹೊಸ ಏಜೆನ್ಸಿ ಜವಾಬ್ದಾರಿತವಾದದ್ದು ಏಜೆನ್ಸಿಗೆ ನಾವು ಇದನ್ನು ವಹಿಸಬೇಕು ಅಂತೆಲ್ಲ ಹೇಳಿ ಈಗ ನಾವು ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಭಾಳ ಪಾರದರ್ಶಕವಾಗಿ ಕ್ವಾಲಿಟಿ ಇರುವಂಥ ಗುಣಮಟ್ಟ ಇರತಕ್ಕಂಥ ಒಂದು ಏಜೆನ್ಸಿಗಳು ಬರಬೇಕು ಅಂತ ಉದ್ದೇಶದಿಂದ ಮಾಡಿದ್ದೀವಿ. ಸೊ ಈಗ ಆ ಸಂದರ್ಭದಲ್ಲಿ ಇದ್ದೀವಿ. ಅದನ್ನು ಈಗ ನಮ್ಮ DHOಗಳಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಯಾರಾದರೂ ಕೆಲಸಕ್ಕೆ ಬರದೇ ಹೋದರೆ ನೀವೇ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ನೀವೇ ಮಾಡಿ ಅಂತ ಹೇಳಿದ್ದೀವಿ. ಒಂದೇನೆಂದರೆ ಡಯಾಲಿಸಿಸ್ ಮೆಷಿನ್ಸ್ ಎಲ್ಲೆಲ್ಲಿ ಕೆಟ್ಟೋಗಿದೆ ಅದು ನಾವು ರೀಪ್ಲೇಸ್ ಮಾಡೋಕ್ಕಾಗ್ತಾ ಇಲ್ಲ ಈಗ. ಯಾಕಂದರೆ ಏಜೆನ್ಸಿಯವರು ಮಾಡಬೇಕು, ಅವರೀಗ ಮಾಡ್ತಾ ಇಲ್ಲ. ಹೊಸ ಟೆಂಡರ್ ಕರೆದಿದ್ದೀವಿ. ಆ ಟೆಂಡರ್ ಪ್ರೊಸೆಸ್ ಈಗ ಫೈನಲ್ ಸ್ಟೇಜಸಲ್ಲಿದೆ. ಅದು ಬಂದಾಗ ಹೊಸ ಏಜೆನ್ಸಿಯವರು ಬಂದು ಹೊಸ ಎಕ್ವಿಪ್ಮೆಂಟ್ ಹಾಕ್ತಾರೆ. ಸೊ ಆ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೀವಿ ಈಗ ಏನಾದರೂ ಈ ಟೆಂಡರ್ ಪ್ರೊಸೆಸ್ಸಲ್ಲಿ ಈ ಏಜೆನ್ಸಿಗಳು ಸರಿಯಾಗಿ ಹೊಸ ಏಜೆನ್ಸಿಗಳು ಕೂಡ ನಮಗೆ ಅವ್ರ ಬಗ್ಗೆ ಅನುಮಾನ ಬಂದರೆ ಸರ್ಕಾರಕ್ಕೆ ನಮ್ಮಲ್ಲಿ ಅನಿವಾರ್ಯ ಆಗುತ್ತೆ ನಾವು ಬೇರೆ ಥರ ಯೋಚನೆ ಮಾಡಬೇಕಾಗ್ತದೆ. ನಾವೇ ಖರೀದಿ ಮಾಡಿ ನಾವೇ ನಡೆಸುವಂಥ ರೀತಿಗೆ ಬರಬೇಕಾಗ್ಬೋದು. ಯಾಕಂದರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಕೂಡ ನಾವು ಎಲ್ಲಿವರೆಗೂ ಡಿಪೆಂಡ್ ಆಗೋಕ್ಕಾಗ್ತದೆ ಅದ್ರ ಬಗ್ಗೆನೂ ಆಲೋಚನೆ ಮಾಡ್ತಾಯಿದ್ದೀನಿ. ನಾನು ಹಿಂದೆ ಒಂದು 2-3 ವಾರದಿಂದನೇ ನಾನು ಅದ್ರ ಬಗ್ಗೆನೂ ಒಂದು ಚಿಂತನೆ ನಡೆಸಿದ್ದೇನೆ. ಇವ್ರಿಗೆಲ್ಲ ಕೊಟ್ಟು ನಾವು ಇವ್ರ ಕೈಯಲ್ಲಿಂದ ಇವರ ಒಂದು ಹೊಣೆಗಾರಿಕೆ ಎಷ್ಟು ಮಟ್ಟಿಗೆ ಇರ್ತದೋ ಇಲ್ವೋ ನಮ್ಗೆ ಅದ್ರ ಬಗ್ಗೆನೂ ಕೂಡ ಸಂಶಯಗಳು ಬರ್ತದೆ. ಅದರಿಂದ ಅದೊಂದು ಆಪ್ಷನ್ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನಾವೇ ಅದನ್ನು ಖರೀದಿ ಮಾಡಿ ನಾವೇ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ. ಆದರೆ ಕಾದು ನೋಡೋಣ, ಇನ್ನೊಂದು 2-3 ದಿವಸದಲ್ಲಿ ನಮ್ಗೆ ಗೊತ್ತಾಗ್ತದೆ ಈ ಹೊಸ ಏಜೆನ್ಸಿಗಳು ಬಂದು ಅವರೇ ಹೊಸ ಮೆಷಿನ್ಗಳೆಲ್ಲ ಹಾಕಿ ಅದನ್ನು ನಡೆಸ್ತಾರಾ ಇಲ್ವಾ ಅಂತ. ಅದೇ ಏನಾದರೂ ಸಮಸ್ಯೆಗಳು ಬಂದರೆ ನಾವು ಬೇರೆ ಥರದ ತೀರ್ಮಾನ ತೊಗೊಳ್ಬೇಕಾಗ್ತದೆ. ಇಲ್ಲಿ ಏನು ಡಯಾಲಿಸಿಸಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವ್ರ ಬಗ್ಗೆ ಖಂಡಿತ ನಮ್ಮ ಕಳಕಳಿ ಕಾಳಜಿ ಅವ್ರ ಪರವಾಗಿ ನಾವು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ನಾನು ಬಂದ ಮೇಲೆ ಸುಮಾರು ಸಲ ಅವ್ರನ್ನ ಭೇಟಿ ಮಾಡಿಕೊಟ್ಟಿದ್ದೀವಿ. ಅನೇಕ ಸಮಸ್ಯೆಗಳು ಅವ್ರಿಗೆ ಏನೇನು ಬಾಕಿಗಳೆಲ್ಲ ಹಣಗಳಿತ್ತು ಅದೆಲ್ಲ ನಾನು ಕೊಡಿಸಿದ್ದೀನಿ. ಈಗ ಅವ್ರಿಗೆ ಈ ESI PFನ ಹಣ ಒಂದು ಮುಖ್ಯ, ಮತ್ತು 2 ತಿಂಗಳ ಸಂಬಳ 2 ತಿಂಗಳ ಸಂಬಳ ಕಟ್ಟೋದಕ್ಕೆ ನಾನು ಈಗಾಗಲೇ FDA ಪರ್ಮಿಷನ್ ತೊಗೊಳಕ್ಕೆ ಬರೆದಿದ್ದೀನಿ. ಅದನ್ನು ನಾವು 2 ತಿಂಗಳ ಸಂಬಳ ನಾವೇ ಕೊಡಿಸ್ತೀವಿ, ಅವ್ರೇನು ಕೊಡೋದು ಬೇಕಾಗಿಲ್ಲ. ESI PFನ್ನು ನಾವು ಕೊಡಬೇಕಾದ್ರೆ ನಾವು ನೇರವಾಗಿ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ಈ ಏಜೆನ್ಸಿನ ಬ್ಲ್ಯಾಕ್ ಲಿಸ್ಟ್ ಮಾಡೋದಕ್ಕೆ ನಾನೀಗ ನಮ್ಮ ಇಲಾಖೆಯಿಂದ ನಾವು ಅದನ್ನು ಕಳಿಸ್ಕೊಡ್ತಾ ಇದ್ದೀವಿ. ಬ್ಲ್ಯಾಕ್ ಲಿಸ್ಟ್ ಮಾಡಿದ ನಂತರ ನಾವು ESI PF ಬೋರ್ಡ್ಗೂ ಕೂಡ ಬರೆದು ನಾವೇ ನೇರವಾಗಿ ಅವ್ರು ESI PF ಕೊಡೋದಕ್ಕೂ ಕೂಡ ನಾನು ಈಗ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಸಿದ್ದೀನಿ. ಸೊ ನಮ್ಮ ಅಧಿಕಾರಿಗಳು ಕೂಡ ಇವತ್ತು ಅವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಅವ್ರು ಏನಾದರೂ ಇವತ್ತು ಯಶಸ್ಸಾದರೆ ಆಗಲಿ, ಇಲ್ಲದೆ ಹೋದರೆ ನಾಳೆ ನಾನು ಬೆಂಗಳೂರಲ್ಲಿ ಇರ್ತೀನಿ. ಅದರ ಬಗ್ಗೆ ನಾನು ನೋಡ್ತೀನಿ.